ಬೆಳ್ಳಾರಿ ಗ್ರಾಮದ ಗೌರಿಹೊಳೆಯ ಹತ್ತಿರ ಮಂಜೂರಾಗಿರುವ ರುದ್ರಭೂಮಿಯಲ್ಲಿ ವ್ಯವಸ್ಥಿತವಾದ ದಹನ ವ್ಯವಸ್ಥೆ ಮತ್ತು ಇನ್ನಿತರ ಕೆಲಸಗಳಿಗಾಗಿ ಬಹಳಷ್ಟು ವರ್ಷದಿಂದ ಬೇಡಿಕೆ ನೀಡಿದ್ರೂ ಇದುವರೆಗೆ ವ್ಯವಸ್ಥಿತವಾದ ರುದ್ರಭೂಮಿಯ ಕೆಲಸ ಮರೀಚಿಕೆಯಾಗಿದೆ. ರುದ್ರಭೂಮಿಯ ಕೆಲಸ ಪ್ರಾರಂಭ ಮಾಡಲು ಹಿಂದೇಟು ಹಾಕುತ್ತಿದ್ದು, ತಕ್ಷಣ ಹಿಂದೂ ರುದ್ರಭೂಮಿ ಕೆಲಸ ಪ್ರಾರಂಭವಾಗದಿದ್ದಲ್ಲಿ ನಾಗರಿಕರು ಒಟ್ಟಾಗಿ ಸೇರಿ ಗ್ರಾಮ ಪಂಚಾಯತ್ ನಾಯಕರು ಪ್ರತಿಭಟನೆ ಮಾಡುವುದಾಗಿ ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಬೆಳ್ಳಾರೆ, ಸುಳ್ಯ ತಹಶೀಲ್ದಾರ್ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಬೆಳ್ಳಾರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಹಾಗೂ ಅಭಿವೃದ್ಧಿ ಅಧಿಕಾರಿಯ ಮೂಲಕ ಮನವಿ ಪತ್ರವನ್ನು ನೀಡಿದರು. ತಡಗಜ 3ನೇ ವಾರ್ಡಿಗೆ ಹಿಂದೂ ರುದ್ರಭೂಮಿ ಆಗಬೇಕಂತ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಜಾಗ ಮಂಜೂರಾಗಿದೆ, ನರೇಗಾದಿಂದ ಕಾಂಪೌಂಡ್ ಆಗಿದೆ, ತಾಲೂಕು ಪಂಚಾಯತಿಯಿಂದ ಅಲ್ಲಿ ಶೌಚಾಲಯ ಆಗಿದೆ. ಆದರೆ ಉರಿಸುವಂಥ ಸಡ್ಡಾಗದ ಬೆಳ್ಳಾರೆಯಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ಇಲ್ಲಿಂದ ಸುಳ್ಯಕ್ಕೆ ಅಥವಾ ಇಲ್ಲಿಂದ ಪುತ್ತೂರಿಗೆ ನಾವು ದಫನಕ್ಕೆ ಯಾರು ಮೃತ ಆಗಿದ್ದಾರೆ ಅವರ ಬಾಡಿಯನ್ನು ತಗೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ಕಷ್ಟಪಡುವವರಿಗೆ ಮಾತ್ರ ಗೊತ್ತು ಹೊರತು ಇತರಿಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಅದಕ್ಕಾಗಿ ಇವತ್ತು ನಾವು ಗ್ರಾಮ ಪಂಚಾಯತ್ಗೆ ಮನವಿ ನೀಡಿದ್ದೇವೆ. ಆದಷ್ಟು ಬೇಗ ಅಲ್ಲಿ ದಫನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ. ಅದರ ಸೆಡ್ ಬ್ಲೂ ನಕಾಶೆಯನ್ನು ಮಾಡಿದ್ದಾರೆ ಅವರು. ಮಾಡದಿದ್ದಲ್ಲಿ ನಾವು ತಕ್ಷಣ ಇಲ್ಲಿ ಉಗ್ರ ಪ್ರತಿಭಟನೆ ಪಂಚಾಯತ್ ಮುಖಾಂತರ ಮಾಡ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ನೀಡುವ ಮೂಲಕ ಮನವಿಯನ್ನು ನೀಡಿದೆ. ನಮ್ಮ ಬೆಳ್ಳಾರೆ 3ನೇ ವಾರ್ಡಿನ ರುದ್ರಭೂಮಿಯ ವಿಷಯವಾಗಿ ನಾವು ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ ಗ್ರಾಮ ಪಂಚಾಯತ್ PDO ಅವರಿಗೆ. ಅದು ಕೆಲವು ವರ್ಷಗಳಿಂದ ಹಾಗೆ ಕೆಲಸ ನೆನೆಗುದಿಯಲ್ಲಿ ಬಿದ್ದಿದೆ. ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಕೆಲಸವನ್ನು ಪೂರೈಸಿಕೊಡಬೇಕಾಗಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಇದು ಅವರು ನಮಗೆ ಸರ್ವೇಗದ ಮಾಡಿಕೊಡದಿದ್ದರೆ ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡುವುದಾಗಿಯೂ ಈ ಇದರಲ್ಲಿ ನಾವು ತಮ್ಮೆಲ್ಲರಿಗೂ ತಿಳಿಯಲು ಬಯಸ್ತೇವೆ.